ಒಮಿಕ್ರಾನ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದಾದ್ಯಂತ ಡಿಸೆಂಬರ್ 28ರಿಂದ 10 ದಿನಗಳವರೆಗೆ ನೈಟ್ ಕರ್ಫ್ಯೂ ಹೇರಲಾಗಿದೆ. ಜೊತೆಗೆ ಹೊಸ ವರ್ಷಾಚರಣೆಯ ವೇಳೆ ಬಾರ್, ಪಬ್, ರೆಸ್ಟೋರೆಂಟ್ಗೆ ನಿರ್ಬಂಧವನ್ನು ಸರ್ಕಾರ ಹೇರಿದೆ. ಸರ್ಕಾರದ ಈ ವಿಚಾರಕ್ಕೆ ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಹೇಳಿ ನೀಡಿರುವ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ ಹೆಗ್ಡೆ, ಬಾರ್, ಪಬ್, ರೆಸ್ಟೋರೆಂಟ್ಗಳನ್ನು 10 ಗಂಟೆಗೆ ಬಂದ್ ಮಾಡಲು ಸರ್ಕಾರ ಆದೇಶಿಸಿದ್ದು, 50% ಗ್ರಾಹಕರಿಗೆ ಮಾತ್ರ ಅವಕಾಶವನ್ನು ನೀಡಿದೆ. ಕೊರೋನಾ ಸಂದರ್ಭ ನಾವುಗಳು 2 ವರ್ಷ ಪಟ್ಟ ಬವಣೆಯನ್ನ ನಿಮಗೆ ಮನವಿಯಲ್ಲಿ ತಿಳಿಸಿದ್ದೇವೆ. ಮೌಖಿಕವಾಗಿಯೂ ಬಂದು ಸಂಕಷ್ಟವನ್ನ ಹೇಳಿಕೊಂಡಿದ್ದೇವೆ. 5,000ಕ್ಕೂ ಮಿಕ್ಕಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿವೆ. ಕಳೆದ ಲಾಕ್ಡೌನ್ ವೇಳೆ ನಾವು ತುಂಬಾ ನಷ್ಟವನ್ನ ಅನುಭವಿಸಿದ್ದೇವೆ. ಸರ್ಕಾರ ಕೇವಲ ನಮ್ಮ ಆದಾಯವನ್ನು ಲೆಕ್ಕ ಹಾಕ್ತಿದೆ, ನಮಗೆ ಆಗಿರುವಂತಹ ನಷ್ಟವನ್ನು ಲೆಕ್ಕ ಹಾಕ್ತಿಲ್ಲ. ಹೀಗಾಗಿ ನಷ್ಟ ಸರಿದೂಗಿಸಲು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕೋವಿಡ್ನ 3ನೇ ಅಲೆಯ ಒಂದು ಹಿನ್ನೆಲೆಯಲ್ಲಿ ಈ ಹೊಸ ವರ್ಷಾಚರಣೆಯನ್ನು ಸ್ವಲ್ಪ ಸರ್ಕಾರ ನಿರ್ಬಂಧಿಸಿದೆ. 10 ಗಂಟೆಗೆ ಕ್ಲೋಸ್ ಮಾಡಬೇಕು, 50% ಕೆಪಾಸಿಟಿಯಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕು. ಸರ್ಕಾರದ ಹತ್ರ ನಾನೊಂದು ಮುಖ್ಯಮಂತ್ರಿಗಳ ಹತ್ರ, ಅಬಕಾರಿ ಸಚಿವರ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು 2 ವರ್ಷದಲ್ಲಿ ನಾವು ಆ ಪಟ್ಟಿರುವಂಥ ತೊಂದರೆಯನ್ನು ನಿಮಗೆ ಹಲವಾರು ಬಾರಿ ಮನವಿಗಳ ಮೂಲಕ ಮೌಖಿಕವಾಗಿ ನಾವು ರಿಕ್ವೆಸ್ಟನ್ನು ಮಾಡಿದ್ದೇವೆ. ರೆಸ್ಟೋರೆಂಟ್ನವರು ಒಂದು 5,000ಕ್ಕೂ ಮಿಕ್ಕಿದ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರು, ಅದು ಕ್ಲಬ್ ಇರ್ಬೋದು, ಬಾರ್ ಇರ್ಬೋದು, CL7 ಇರ್ಬೋದು, ಸ್ಟಾರ್ ಹೋಟೆಲ್ ಇರ್ಬೋದು, ತುಂಬ ನಷ್ಟವನ್ನು ಅನುಭವಿಸಿದ್ದಾರೆ. ಸರ್ಕಾರದ ರೆವಿನ್ಯೂವನ್ನು ಲೆಕ್ಕ ಹಾಕಿದ್ದಾರೆ ಬಿಟ್ಟರೆ ನಮ್ಮ ನಷ್ಟವನ್ನು ಯಾರೂ ಲೆಕ್ಕ ಹಾಕಿಲ್ಲ. ನಾವು ಹೇಳಿದ್ದನ್ನೂ ಕೇಳಲಿಲ್ಲ. ದಯವಿಟ್ಟು ಈ ನಷ್ಟವನ್ನು ಸ್ವಲ್ಪ ನಮಗೆ ಸರಿದೂಗಿಸಿಕೊಳ್ಳಿಕ್ಕೆ ಅಟ್ಲೀಸ್ಟ್ ಕೊನೆಯ ಪಕ್ಷ 31 ಮತ್ತು 1ನೇ ತಾರೀಕಾದರೂ ಒಂದು ಫುಲ್ ಟೈಮ್ ಬಾರಿನ ಲೈಸೆನ್ಸ್ ಕಂಡೀಷನ್ ಪ್ರಕಾರ ನಮಗೆ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ವಿನಂತಿಯನ್ನು ನಾನು ಎಲ್ಲ ರಾಜ್ಯದ ಎಲ್ಲ ಮದ್ಯ ಮಾರಾಟ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ.